ಮಾತೆ ಶಾರದೆ ದೇವಿನ ಆಶೀರ್ವಾದನು ನಟೊಂದು ಸಂಪಿಗೆದಾತು ಪೊರ್ಲು ಅರಿವನದಾತು ಉರುಂಟು ಪಿಂಗಾರುಡು ಸಿಂಗಾರಾಯನ ಅಂಚನೆ ಶ್ರೀಗಂಧದ ಕಮ್ಮೆನ ಕೊರ್ಪಿನ ತುಳುನಾಡುದ ನಲ್ಮೆದ ತುಳು ಬಾಂಧವರಿಗೆ ಯಾನಿಕ್ಲ ಮೋಕೆದ ತುಳು ಒಪ್ಪೆ ಬಾಲೆ ಸಾನ್ವಿ ಗುರುಪ್ರ ಮಲ್ಪುನ ಸೊಲ್ಮೆಲು ಇತ್ತೆ ಈ ಒಂಜಿ ಲೇಸು ಪೋಲ ಕಂಟಿಡ ಆವಡಂಡ ದೀಪನ ಉದುಪನೆ ಮನ್ಪೆರೆ ಬರೊಂದುಲೇರು ಅತಿಥಿಗೆಲೇನು ಸ್ವಾಗತಗ ಎದುಕೊಂದುಲ್ಲೆ ಶ್ರೀ ರಂಗನ ಭಟ್ ಕೃಷ್ಣಮೂರ್ತಿ ಶ್ರೀಮತಿ ಯು ವಿಜಯಲಕ್ಷ್ಮಿ ಬೊಕ್ಕ ಶ್ರೀ ಎಲ್ಲೂರು ಶ್ರೀನಿವಾಸ ಮೊಕುಲು ಈ ಒಂಜಿ ಪೊರ್ಲ ಕಂಟಿದ ದೀಪನ ಉದಿಪನ ಮನ್ಪೊಡು ಪಂದಕ್ಕೇನೊಂದುಲ್ಲೆ ಅತಿಥಿಗಳ ಸೊಲ್ಮಿದು ಸಂದಾಯ್ತೊಂದು ಮಂತೊಂದು ಗುಬ್ಬಿದ ಗೂಡು ಪಂಪಿನ ಎಲ್ಲಿಯ ಜೋಕ್ಲಿನ ವಾದ್ಯಗೋಷ್ಠಿ ಬೊಕ್ಕ ಗಾಯನದ ಪೊರ್ಲ ಉದಿಪನ ಈಲೇಸಿಡು ನಡಪೆರೆ ಉಂಡು ಅಂಚಿತ ಮಾತ ಬಂದವರಿಗಳ ಕುಡೋರ ಈಲೇಸಿಗೆ ಎದುಕೊಂದು ತಂಡರ್ಕಿಸ್ ಪಂಪಿನ ಜೋಕ್ಲಿನ ವಾದ್ಯಗೋಷ್ಠಿ ಇತ್ತ ಊರೊರ್ಮೆ ಪುದರ್ ಬರೋನುಂಡು ಅಂಚನೆ ತುಳುನಾಡುದ ತುಳು ಭಾಷೆನು ಮಾತೆರೆಗಳ ಮುಟ್ಟವನು ಒಂಜಿ ಎಲ್ಲಿಯ ಪ್ರಯತ್ನ ಈ ತುಳು ಭಾಷೆನು ಪದಕ್ಲಿನ ಮೂಲಕ ಜೋಕ್ಲೆಗ್ ಕಲ್ಪಾದ ವಾದ್ಯಗೋಷ್ಠಿದ ಒಟ್ಟಿಗೆ ಪಂಪುನನೆ ಈ ಗುಬ್ಬಿದ ಗೂಡುದ ಉದ್ದೇಶ ನೆಟ್ಟು ಮೂಜನೇ ಕ್ಲಾಸ್ದ ತೀರ್ಥದ ಜೋಕ್ಲೆಗ್ ತುಳು ಪದ ಕಲ್ಪಾದ ಅಕ್ಲೆಗೆ ಎಲ್ಲೆಡೆ ತುಳು ಭಾಷೆದ ಮಿತ್ತು ಅಭಿಮಾನ ಪಟ್ಟೊಡು ಪಂದ್ ಈ ವಾದ್ಯಗೋಷ್ಠಿದ ತಂಡನೆದ ಉದ್ದಾನೆ ಅನ್ಸಾದು ಓರ ಈ ಒಂಜಿ ಲೇಸ್ ಗೋರ ನಿಕ್ಲ ಜೋರಾಯ್ನ ಕೈ ಚಪ್ಪಾಲೆ ಬೋಡು ಪಂದಕ್ಕೇನೊಂದುಲ್ಲೆ ಸೋಲ್ಮೆಲು ನನ್ನದುಂಬುಗು ಕೀಬೋರ್ಡು ಸಾಕಾರ ಕೊರ್ಪಿನಾರು ಅರ್ಮನ್ ಬೊಕ್ಕ ಶಾವ್ಯ ಫ್ಲೂಟುಡು ಸಾಕಾರ ಕೊರ್ಪಿನ ದಿತ್ತನ್ ರಾಜ್ ಅಂಚನೆ ವೀಣೆಡು ಸಾಕಾರ ಕೊರ್ಪಿನಾರು ಐಶ್ವರ್ಯ ಕೆ ತಬಲಡ್ ಸಾಕಾರ ಕೊರ್ಪಿನಾರು ವಿನ್ಯಾಸ್ ಬೊಕ್ಕ ಸತ್ಯ ಸ್ವರೂಪ್ ಸ್ಯಾಕ್ಸಫೋನುಡು ಸಾಕಾರ ಕೊರ್ಪಿನಾರು ಅರ್ಮನ್ ರಿಥಮ್ ಪ್ಯಾಡ್ ಸಾಕಾರ ಕೊರ್ಪಿನಾರು ಮಾಸ್ಟರ್ ಶಾಹಿಲ್ ಅಂಚನೆ ಗಿಟಾರ್ಡ್ ಸಾಕಾರ ಕೊರ್ಪಿನಾರು ಮಾಸ್ಟರ್ ಮರ್ವಿನ್ ಬೊಕ್ಕ ಮಾಸ್ಟರ್ ಮನ್ವಿತ್ ಈ ಒಂಜಿ ಲೇಸಿನ ಪದದ ಮೂಲಕ ನಿಕ್ಲೇನ ದುಂಬುದಿಯರ ಬರ್ಪಿನಕ್ಕಲು ಅನನ್ಯ ನಿನದ ವರ್ಷ ವಾಸುದ ಮಲ್ಯ ಸುಜನ್ಯ ಆಚಾರ್ಯ ಮನು ಅರ್ಮನ್ ವಿನಮ್ರ ಇಟ್ಕಿದ್ ಓರ ನಿಕ್ಲಾದ್ ಜೋರಾಯ್ನ ಕೈ ಚಪ್ಪಲೆ ಈ ತಂಡರ್ ಕಿಸ್ ಜೋಕ್ಲೆಗ್ ನನ್ನ ದುಂಬುಗು ಕುಶಲಾಕ್ಷಿ ಕನ್ವತೀರ್ಥ ಬರೆತಿನ ಬಲೆಯ ಬಲೆಯ ಗಣಪನ್ನ ಈ ಒಂಜಿ ಎಲ್ಲಿಯ ಬಾಲಿ ಈ ಒಂಜಿ ಪದ್ಯಪನರ ಬರೊಂದುಲೇರು ಸನ್ಮಾನ್ವಿತ ಓರ ನಿಕ್ಲ ಜೋರಾಯ್ನ ಕೈ ಚಪ್ಪಲಿ ಒಂಜಿ ಎಲ್ಲಿಯ ಬಾಲೆಗೆ ಕೊರಡು ಪಂದಕ್ಕೇನೊಂದುಲ್ಲೆ ಬಲಯ ಬಲಯ ಗಣಪಣ್ಣ ಬಾರಿ ಬೊಲ್ಲೋ ಅಣ್ಣ ಬಲಯ ಬಲಯ ಗಣಪಣ್ಣ ಬಾರಿ ಬೊಲ್ಲೋ ಅಣ್ಣ ಆನೆದ ಸೊಂಡಿಲೆದ
ತೂಕು ಈ ಬಾಲೆ 2ನೇ ಕ್ಲಾಸ್ ಕಲ್ತೊಂದುಂಡು ಈತೆಲಿಯ ಬಾಲೆ ಪದ್ಯ ಪನೋಡ್ ಪಂಡ ಬಾರಿ ಮಲ್ಲ ಐಕೋರ ನಿಕ್ಲ ಜೋರಾಯಿನ ಕೈ ಚಪ್ಪಾಲೆ ಈತೆಲಿಯ ಬಾಲೆ ಆತ್ಮಿ ಇಂಬೆರೆಗ್ ಕುಕ್ಕುದ ಪದ ಎಂಚೆತ್ತನಿಗೆ ಎಂಚೆತ್ತನ ನನದುಂಬುಗು ಜೋನಿ ಜೋನಿ ಎಸ್ಪಪ್ಪ ರೈಮ್ಸ್ ಪನ್ನಡ ಬರೊಂದುಲೇರು ನಮಿಶ್ ಬೊಕ್ಕ ದಿವಿತ್ ಮೊಕ್ಕುಲ ಎಲ್ಯ ಜೋಕುಲೆ ಒರನಿಕ್ಲ ಜೋರಾಯಿನ ಕೈ ಚಪ್ಪಾಲೆ ಎಲ್ಯ ಜೋಕುಲು ಸ್ಟೇಜಿಗೆ ಬರ್ತಿರನೆ ಬಾರಿ ಕಮ್ಮಿ ಅಂಚಾದ ಮೊಕ್ಕುಲು ಬರೊಂದುಲೇರು ಬಡ ಗ್ರೇಟೆ ಒರನಿಕ್ಲ ಜೋರಾಯಿನ ಕೈ ಚಪ್ಪಾಲೆ ಬೋರ್ಡು ಪಂದಕ್ಕೇನೊಂದುಲ್ಲೆ ಕಂಠದ ಪದ ಪನ್ಯ ನಮಿಶ್ ಬೊಕ್ಕ ದಿವಿತ್ ಮೊಕ್ಲೆಗ್ ಸೋಲ್ಮೇಲು ನನದು ಮುಗು ದಾನೆ ದಾನೆ ಈ ಪದನು ಪನೆರ ಬರೊಂದುಲೇರು ನಮಿಶ್ ಬೊಕ್ಕ ಆತ್ಮಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡಡು ಪಂಡ ಮೊಕ್ಲೆ ಸಾಕ್ಷಿ ಐಕಾದ ಓರನಿಕ್ಲ ಜೋರಾಯಿನ ಕೈ ಚಪ್ಪಾಲೆ ನಮಿಶ್ ಬೊಕ್ಕ ಆತ್ಮಿ ಮೊಯ್ರೆ ದಾನೆ 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 ನಿಕ್ಕ ನೀ ದಾನೆ ಬೇನೆ 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 ಎಂಕ ಬಂದಿ ಬೇನೆ ಶಾಲೆ ಹೋಗು ಜನ ದಾನೆ ಬಂದಿಲೆತೆಯಾನ ಎಂಕ ಬಂದಿ ಬೇನೆ ಎಲ್ಲ ಕಾರೈ ಕೊಪ್ಪೆ ಕೋಪ ನಪ್ಪ ಇತ್ತೆ ಕೋಪೆ 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 ಶಾಲೆಯಾನ ಕೋಪೆ ಕೇಂಡರ ಮೊಕ್ಲೆಗೊಲ ಜೋರಾಯಿನ ಕೈ ಚಪ್ಪಾಲೆ ಬರಡತೆ ಸೋಲ್ಮೇಲು ನನದುಂಬುಗು ಪುಚ್ಚರಕಿನ್ನಿ ಪದ ಪನರ ಬರೊಂದುಲೇರು ಸಮನ್ವಿತ ಒರನಿಕ್ಲ ಜೋರಾಯಿನ ಕೈ ಚಪ್ಪಾಲೆ ಸಮನ್ವಿತ ಇಮೇರೆ ಬೋಡು
ಕಿನ್ಯ ಜೋಕ್ಲೆಗೂ ಸೊಲ್ಮೆಲು ಸಂದಾಯ್ತು ಮಂತೊಂದು ನನಾತಿ ಜೋಕುಲು ಮಲಮಲ ವೇದಿಕೆಗೂ ಪಾಡು ಪಂದೆ ದೇವೆಡ್ಡ ನಟ್ಟೊಂದು ಗುಬ್ಬಿದ ಗೂಡು ಉದ್ಘಾಟನೆಗೊಂಡಿತು. ಗುಬ್ಬಿಗಳೆಲ್ಲ ಹಾಡಿದ್ದನ್ನು ಕೇಳಿದ್ದೇವೆ. ಅದರ ಮಧ್ಯೆ ಮತ್ತೆ ಹಾಡಿನ ಕಡೆಗೆ ಪಯಣವಿದೆ. ಒಂದು ಪುಟ್ಟ ಸಭಾ ಕಾರ್ಯಕ್ರಮದ ಮೂಲಕ ಮತ್ತೆ ಹಾಡುಗಳ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಸತ್ಯ ಹೇಳಬೇಕು ಅಂತ ಹೇಳಿದರೆ ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಲೋಚನೆ ಇರಲಿಲ್ಲ. ನಮ್ಮ ಕೃಷ್ಣಮೂರ್ತಿ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಹಿಂದೆ ಹೇಳಿದ್ದೆ ನನ್ನೊಂದು 2 ಭಾವಗೀತೆಗಳಿದೆ, ಅದನ್ನು ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕಿದೆ, ಹೀಗೆ 4 ಜನರ ಮಧ್ಯೆ ಅಂತ ಹೇಳಿದ್ದು. ಇದು ಮತ್ತೆ ನೋಡುವಾಗ ಕಾರ್ಯಕ್ರಮದ ಆಲೋಚನೆಗಳೆಲ್ಲ ಬದಲಾಯಿತು. ಎಲ್ಲೂರು ಶ್ರೀನಿವಾಸ್ ಸರ್ ಹೇಳಿದರು, ಹೀಗೆ ನಾನು ಶಾರದಾ ಕಾಲೇಜಲ್ಲಿ ಮಾತಾಡಿದ್ದೇನೆ, ಅಲ್ಲಿ ಕಾರ್ಯಕ್ರಮ ಹೀಗೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ನಾವು ಮಾಡುವ ಅಂತೇಳಿ, ಅದು ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತೇಳಿ. ಹಾಗಾಗಿ ಪುಟ್ಟ ಮಕ್ಕಳ ಗುಬ್ಬಿದ ಗೂಡು ಉದ್ಘಾಟನೆ ಜೊತೆಗೆ ಮಕ್ಕಳಿಂದ ಭಾವಗೀತೆಗಳು ನಂತರದಲ್ಲಿ. ಅದರ ಮಧ್ಯೆ ನನ್ನ 2 ಭಾವಗೀತೆಗಳು ಮತ್ತು ವಿನಮ್ರ ಇಡುಕಿದು ಹಾಡಿರುವ 2 ಗೀತೆಗಳು ಬಿಡುಗಡೆ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲೆಲ್ಲ ಉಪಸ್ಥಿತರಿದ್ದೇವೆ. ಈಗಾಗಲೇ ಅತಿಥಿಗಳು ಗಣ್ಯರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಜೊತೆಗೆ ಥಂಡರ್ ಕಿಡ್ಸ್ ಮಂಗಳೂರು, ವಿದ್ಯಾಪ್ರಕಾಶನ, ಜೊತೆಗೆ ಗುಬ್ಬಿದ ಗೂಡು, ಈ ಎಲ್ಲ ಮಕ್ಕಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಲಿಕ್ಕಿದ್ದೇವೆ. ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಶ್ರೀ ಎಂ ರಂಗನಾಥ್ ಭಟ್ ಸರ್ ಅವರು, ನಮ್ಮ ಕೆನರಾ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳವರು, ಅವರನ್ನು ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಹಾಗೆ ಅತಿಥಿಗಳಾಗಿ ಇಂದು ನಮ್ಮ ಜೊತೆಗೆ ಪಾಲ್ಗೊಳ್ಳುತ್ತಿರುವಂಥ ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಸರ್ ಅವರು, ಪ್ರಾಂಶುಪಾಲರು ಗೋವಿಂದದಾಸ್ ಕಾಲೇಜು ಸುರತ್ಕಲ್, ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಅತಿಥಿಗಳಾಗಿ ಶ್ರೀಮತಿ ಸುರೇಖಾ ಆರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಕೆನರಾ CBSE ಸ್ಕೂಲಿನ ಪ್ರಾಂಶುಪಾಲರವರು, ಅವರು ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಜೊತೆಗೆ ನಮ್ಮ ಜೊತೆಗೆ ಇರುವವರು ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಕೆನರಾ ಬ್ಯಾಂಕ್ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸ್ತಿರುವಂಥವರು, ಅವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಜೊತೆಗೆ ಎಲ್ಲೂರು ಶ್ರೀನಿವಾಸ ರಾವ್ ಅವರು ಕೂಡ ಉಪಸ್ಥಿತರಿರಬೇಕು ಅಂತೇಳಿ ವೇದಿಕೆಯಲ್ಲಿ ಅವರನ್ನು ಕೇಳಿಕೊಳ್ತಿದ್ದೇನೆ. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಇದೀಗ ತಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ ಥಂಡರ್ ಕಿಡ್ಸ್ ತಂಡದ ಅಧ್ಯಕ್ಷರು, ಸಂಗೀತ ನಿರ್ದೇಶಕರು, ಜೊತೆಗೆ ಗುಬ್ಬಿದ ಗೂಡು ಅಂಥೇಳಿ ಹೊಸ ಒಂದು ಮಕ್ಕಳ ತಂಡವನ್ನು ಕಟ್ಟಿಕೊಂಡು ತುಳು ರೈಮ್ಸ್ಗಳನ್ನು ಪ್ರಚಲಿತಗೊಳಿಸಿ ತುಳು ಭಾಷೆಯ ಬೆಳೆಸುವ ಒಂದು ಉದ್ದೇಶದ ಆಲೋಚನೆ ಉಳ್ಳಂಥದ್ದು. ಅಂಥ ಗುಬ್ಬಿದ ಗೂಡು ಥಂಡರ್ ಕಿಡ್ಸ್ ತಂಡದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಆಗಿರುವಂಥ ಎಲ್ಲೂರು ಶ್ರೀನಿವಾಸ್ ರಾವ್ ಸರ್ ಅವರು ತಮ್ಮನ್ನೆಲ್ಲ ಸ್ವಾಗತ ಮಾಡಲಿದ್ದಾರೆ. ನಮಸ್ಕಾರ. ಇಂದಿನ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ರಂಗನಾಥ್ ಭಟ್ರೆ ಹಾಗೂ ಪಿ ಕೃಷ್ಣಮೂರ್ತಿಯವರೇ, ಹಾಗೂ ಶ್ರೀಮತಿ ಸುರೇಖಾ ಆರ್ ಭಟ್ ಅವರೇ, ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ, ಇವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ರಂಗನಾಥ್ ಭಟ್ರವರು ಗೌರವ ಕಾರ್ಯದರ್ಶಿಗಳಾಗಿ ಕೆನರಾ ಸಮೂಹ ಶಿಕ್ಷಣ ಸಂಸ್ಥೆಯ ಮಂಗಳೂರು ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಆಗಿದ್ದಾರೆ. ಹಾಗೆ ಕೃಷ್ಣಮೂರ್ತಿ ರಾವ್, ಪ್ರೊಫೆಸರ್ ಪಿ ಕೃಷ್ಣಮೂರ್ತಿಯವರು ಪ್ರಾಂಶುಪಾಲರಾಗಿ ತಮ್ಮ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ ಈಗ ಗೋವಿಂದಾಸ್ ಕಾಲೇಜು ಸುರತ್ಕಲ್ನಲ್ಲಿ. ಶ್ರೀಮತಿ ಸುರೇಖಾ ಆರ್ ಭಟ್ ಇವರು ಕೆನರಾ ಹೈಸ್ಕೂಲ್ CBSE ಸೆಕ್ಷನ್ ಮ್ಯಾಂಗ್ಳೂರು, ಇಲ್ಲಿಯ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿಯವರು ಬೆಂಗಳೂರು ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸಿ, ಗುಬ್ಬಿದ ಗೂಡು ಬಗ್ಗೆ ನಿಮಗೆ ಸ್ವಲ್ಪ ಈಗ ಗೊತ್ತಾಗಿದೆ. ಆ್ಯಕ್ಚುಲಿ ಇದನ್ನು ನನಗೆ ಪ್ರಚೋದನೆ ಕೊಟ್ಟದ್ದು ನಮ್ಮ ತುಳು ಚಾವಡಿ ಬೆಂಗಳೂರಿನ ಮುಖ್ಯಸ್ಥರಾದ ಶ್ರೀಯುತ ಸತೀಶ್ ಅವರು. ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಈ
ಕರೋಕೆ ಥರ ಇದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಒರಿಜಿನಲ್ ಟ್ಯೂನ್ ಹೇಗಿದೆ ಅದನ್ನೇ ಇಟ್ಟುಕೊಂಡು ಬೇರೆ ಮ್ಯೂಸಿಕ್ ಹಾಕಿ ನಾನು ಈ 8 ಹಾಡು ಮಾಡಿದ್ದೇನೆ. ಸಾಧಾರಣ ಒಂದು 50-60 ಹಾಡುಗಳನ್ನು ಮಾಡುವ ಪ್ಲ್ಯಾನ್ ಇದೆ. ಅದನ್ನೆಲ್ಲ ಚಿಕ್ಕ ಮಕ್ಕಳಿಂದ ಹಾಡಿಸಿ ಮತ್ತು ಲೈವ್ ಆರ್ಕೆಸ್ಟ್ರಾವೇ ಮಾಡೋದು, ಇದು ಒಂದು ಪ್ಲ್ಯಾನ್. ಆವಾಗ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ತುಳು ಕಲಿಸುವಂಥ ಒಂದು ಪಾಠ ಪ್ರಯತ್ನ ಇದು ಯಾವುದರ ಮೂಲಕ ಹಾಡುವ ಮೂಲಕ ಅಷ್ಟೇ. ಬೇರೆ ಬೇರೆ ರೀತಿಯ ಮಾಧ್ಯಮದ ಮೂಲಕ ತುಳು ಕಲಿಸ್ತಾರೆ, ಅದು ಬೇರೆ. ನನ್ನದೊಂದು ಪ್ರಯತ್ನ ಈ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ತುಳುವನ್ನು ಅಭ್ಯಾಸ ಮಾಡಿಸಿದರೆ ಸ್ವಲ್ಪ ಬೇಗ ಬೆಳೀಬೋದು ಅಂತೇಳಿ ಪದ್ಯದ ಮೂಲಕ ಹಾಡಿಸಿ ಒಳ್ಳೆಯ ರಾಗವಾಗಿ ಹಾಡಿಸಿ ಆವಾಗ ಅವರಿಗೆ ಒಂದು ಪ್ರಚೋದನೆ ಆಗಿ ಇರಲಿ ಅಂತೇಳಿ ಒಂದು ಪ್ರಯತ್ನ ನೋಡೋಣ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಆಗ್ತದೆ. ಇದಿಷ್ಟು ಸ್ವಾಗತವನ್ನು ಬಯಸಿ ಹಾಗೂ ಥಂಡರ್ ಕಿಡ್ಸಿನ ಎಲ್ಲ ಸದಸ್ಯರು ಹಾಗೂ ಅವರ ಪೋಷಕರು, ತಂದೆ ತಾಯಂದಿರು ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸಿ ಹಾಗೂ ಮಕ್ಕಳನ್ನು ಕೂಡ ಎಲ್ಲರಿಗೂ ಸ್ವಾಗತಿಸಿ ಬಯಸಿ ನನ್ನ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ಜೈ ಹಿಂದ್. ವಂದನೆಗಳು ಎಲ್ಲೂರು ಶ್ರೀನಿವಾಸ ರಾವ್ ಅವರಿಗೆ. ಬಂದಿರುವಂಥ ಅತಿಥಿಗಳಿಗೆ ಹೂವನ್ನು ನೀಡಿ ಗೌರವಿಸುವಂಥ ಹೊತ್ತು. ಉದ್ಘಾಟನೆ ಮಾಡಿದವರು ಜೊತೆಗೆ ಭಾವಗೀತೆಗಳ ಬಿಡುಗಡೆ ಮಾಡುವಂಥ ನಮ್ಮ ಇವತ್ತಿನ ಶ್ರೀ ಎಂ ರಂಗನಾಥ್ ಭಟ್ ಸರ್ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಶ್ರೀಯುತ ಸತೀಶ್ ಅಗ್ಪಾಲ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರಲ್ಲಿ ತುಳುಕೂಟ ಕಟ್ಟಿಕೊಂಡು ಆ ತುಳುವನ್ನು ಬೆಳೆಸುವಂಥ ಒಬ್ಬ ಬಹಳ ಉತ್ಸಾಹಿ ವ್ಯಕ್ತಿಯವರು. ಈಗಾಗಲೇ ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು. ಅವರಿಗೂ ಸ್ವಾಗತ ಹೇಳ್ತಾ ವಂದನೆಗಳು. ಮುಂದಕ್ಕೆ ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ ನಮ್ಮ ಜೊತೆಗೆ. ಅವರಿಗೆ ಹೂವನ್ನು ನೀಡಬೇಕು ಅಂತ ಹೇಳಿ ನಾನು ಥಂಡರ್ ಕಿಡ್ಸ್ ತಂಡದ ನಮ್ಮ ಕವಿತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಪ್ರಾಂಶುಪಾಲರು ನನ್ನ ಬಹಳ ಆತ್ಮೀಯರು ನೀಡಿ ಗೌರವಿಸ್ತಿದ್ದಾರೆ. ವಂದನೆಗಳು ಸರ್. ಜೊತೆಗೆ ಇವತ್ತು ನಮ್ಮ ಜೊತೆ ಇರುವಂಥವರು ಅತಿಥಿಗಳಾಗಿ ಶ್ರೀಮತಿ ಸುರೇಖಾ ಆರ್ ಭಟ್ ಅವರು, ಕೆನರಾ CBSE ಸ್ಕೂಲ್ನ ಪ್ರಾಂಶುಪಾಲರು. ಇವರನ್ನು ಇವತ್ತು ನಾವು ಆಹ್ವಾನಿಸಿದ್ದೇವೆ. ಮಕ್ಕಳ ಜೊತೆಗೆ ಬೆರೆಯುವಂಥವರು, ಜೊತೆಗೆ ವಿನಮ್ರ CBSE ಸ್ಕೂಲಲ್ಲಿ 10ನೇ ತರಗತಿ ವಿದ್ಯಾರ್ಥಿ. ಆ ಕಾರಣದಿಂದ ಅವನ ಹಾಡನ್ನು ಅವರು ಬಿಡುಗಡೆಗೊಳಿಸಬೇಕು ಅನ್ನುವಂಥದ್ದು ಒಂದು ನಮ್ಮ ಉದ್ದೇಶ. ಆ ಕಾರಣಕ್ಕೆ ಅವರನ್ನು ಕರೆದಿದ್ದೇವೆ. ಅವರು ಮೂಲತಃ ತಮಿಳುನಾಡಿನಲ್ಲಿದ್ದು ಕನ್ನಡವನ್ನು ಬಳಿಕ ಓದಿ ಪುಸ್ತಕಗಳನ್ನು ಓದಿ ಕಲಿತವರು. ಶ್ರೀಮತಿ ಸುರೇಖಾ ಆರ್ ಭಟ್ ಅವರಿಗೆ ಸ್ವಾಗತ ಹೇಳ್ತಾ ಅವರಿಗೆ ಶ್ರೀಮತಿ ದಮಯಂತಿ ಅವರು ಬಂದು, ಥಂಡರ್ ಕಿಡ್ಸ್ ದಮಯಂತಿ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ವಂದನೆಗಳು ಮೇಡಮ್. ಇವತ್ತಿನ ಮತ್ತೆ ಒಬ್ಬರು ಅತಿಥಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಮೂಲತಃ ಮಂಗಳೂರು, ಆದರೂ ಕೂಡ ಬೆಂಗಳೂರಿನಲ್ಲಿ ಕರ್ತವ್ಯದಲ್ಲಿ ತೊಡಗಿಸಿಕೊಂಡವರು, ಕೆನರಾ ಬ್ಯಾಂಕ್ ಉದ್ಯೋಗಿಯಾಗಿರುವವರು. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂಥೇಳಿ ರಜನಿ ಮಲ್ಯ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಂದನೆಗಳು ಮೇಡಮ್. ಎಲ್ಲೂರು ಶ್ರೀನಿವಾಸ ರಾಯರು, ಥಂಡರ್ ಕಿಡ್ಸ್ ಮತ್ತು ಗುಬ್ಬಿದ ಗೂಡು ತಂಡದ ನಿರ್ದೇಶಕರು, ಜೊತೆಗೆ ಸಂಗೀತ ನಿರ್ದೇಶಕರಾಗಿ ಗಮನ ಸೆಳೆದವರು. ಅವರನ್ನು ಸ್ವಾಗತಿಸ್ತಾ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ಶ್ರೀಮತಿ ವಿದ್ಯಾ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಕಾಲೇಜಿನ ಕೆನರಾ PU ಕಾಲೇಜಿನ ಪ್ರಾಂಶುಪಾಲರು. ಆಗಲೇ ಬೇಗ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಶ್ರೀಮತಿ ಲತಾ ಮಹೇಶ್ವರಿ KB ಅವರು, ಕೆನರಾ PU ಕಾಲೇಜಿನ ಪ್ರಾಂಶುಪಾಲರು. ಅವರನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ವಿದ್ಯಾ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ದೂರದ ಬೆಂಗಳೂರಿನಿಂದ ಬಂದು ನಮ್ಮ ಜೊತೆಗೆ ಇವತ್ತು ಉಪಸ್ಥಿತರಿದ್ದಾರೆ ಸತೀಶ್ ಅಗ್ಪಾಲ್ ಅವರು. ಅವರನ್ನು ಸ್ವಾಗತಿಸ್ತಾ ಅವರಿಗೆ ಡಾಕ್ಟರ್ ವೈಶಾಲಿ ಅವರು ಬಂದು ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ವಂದನೆಗಳು. ಮುಂದಕ್ಕೆ ಭಾವಗೀತೆಗಳ ಬಿಡುಗಡೆ. ಮೊದಲಿಗೆ ರಘು ಇಡುಕಿದು
ಇದರ ಬಗ್ಗೆ ಒಂದೆರಡು ಮಾತು. ಭಾವಗೀತೆ, ಬಹುಶಃ ಈ ಗೀತೆ ಮತ್ತೆ ನಾನು ಅದನ್ನು ಈ ಥರ ಪದ್ಯ ಮಾಡಬೇಕು ಅಂತೇಳಿ ಅಂದುಕೊಂಡದ್ದು ಒಂದು ಕಾರಣಕ್ಕೆ. ಮಂಗಳೂರು ಆಕಾಶವಾಣಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಈ ಹಾಡು ಪ್ರಸಾರವಾಗಿತ್ತು. ಕೆಲವಾರು ಹಾಡುಗಳು ನನಗೆ ಆಕಾಶವಾಣಿಯಿಂದ ಅದು ನನಗೆ ಸಿಕ್ಕಿತ್ತು. ಆದರೆ ಈ ಹಾಡು ಮಾತ್ರ ರೆಕಾರ್ಡ್ ಆದದ್ದು ಎಲ್ಲೆಲ್ಲಿ ಹುಡುಕಿದ್ರು ಅವರ ಧ್ವನಿ ಮುದ್ರಣದಲ್ಲಿ ಒಂದಿನ ಪೂರ್ತಿ ಕಳೆದಿದ್ದೇವೆ ಹುಡುಕ್ತಾ. ಆದರೂ ಆ ಹಾಡು ಸಿಗಲಿಲ್ಲ. ಯಾಕೋ ಗೊತ್ತಿಲ್ಲ, ಕೃಷ್ಣ ನನಗೆ ಕಳೆದು ಹೋಯಿತು ಅಂತೇಳಿ ಅನ್ನಿಸಿತು. ಯಾಕೆಂದರೆ ಕೃಷ್ಣನಿಗೆ ಸಂಬಂಧ ಕೊಳಲಿನ ಹಾಡು ಭಾಳ ಬೇಸರ ಇತ್ತು. ಆದರೆ ಮತ್ತೆ ಆ ಹಾಡನ್ನು ಧ್ವನಿ ಮುದ್ರಣ ಮಾಡಿಕೊಳ್ಬೇಕು, ಹಾಡಿಸಬೇಕು ಅಂಥೇಳಿ ಅದನ್ನು ಹಾಡಿಸಿ ಧ್ವನಿ ಮುದ್ರಣ ಮಾಡಿಕೊಂಡು ಮತ್ತೆ ಅದಕ್ಕೆ ದೃಶ್ಯಗಳ ಸಂಯೋಜನೆ ಮಾಡಿ ಇವತ್ತದು ಬಿಡುಗಡೆ ಆಗ್ತದೆ. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ, ಎರಡೂ ಭಾಷೆಗಳಲ್ಲಿ ಬಿಡುಗಡೆ ಆಗ್ತದೆ. ಆ ಹಾಡನ್ನು ನೀವು ಮತ್ತೆ ಕೇಳಲಿದ್ದೀರಿ. ವಿಶೇಷತಃ ಕೊಳಲಿಗೆ ಸಂಬಂಧಪಟ್ಟ ಹಾಡು ಅದು. ಬಹುಶಃ ಬರೆಯುವಂಥ ಕವಿಗಳನ್ನು ಕೊಳಲು ಬಹಳಷ್ಟು ಕಾಡ್ತದೆ. ಇವತ್ತು ನಮ್ಮ ಜೊತೆಗೆ ತಂಡದಲ್ಲಿ ಒಬ್ಬ ಕೊಳಲು ನುಡಿಸುವಂಥ ಬಾಲಕ ಇದ್ದಾನೆ. ಆ ಕೊಳಲನ್ನು ಕಂಡಾಗಲೆಲ್ಲ ನನಗೆ ನೆನಪಾಗುವುದು ಮನುಷ್ಯನ ದೇಹ. ಮನುಷ್ಯನ ದೇಹ ಅಂತೇಳಿದ್ರೆ ಕೇವಲ ಒಂದು ಬಿದಿರಿನ ತುಂಡು ಅಂತೇಳಿ ನನಗೆ ಅನಿಸುವುದು, ಏನಿಲ್ಲ ಅದರಲ್ಲಿ. ಆದರೆ ಆ ಏನಿಲ್ಲದನ್ನು ಯಾರೋ ಗಾಳಿ ಹಾಕಿ ನಮ್ಮಿಂದ ಸ್ವರ ಹೊರಡಿಸ್ತಾನೆ. ನಾವು ಬಹುಶಃ ಬಹಳ ಖುಷಿಯಿಂದ ಸಂಭ್ರಮದಿಂದ ಓಡಾಡ್ತೇವೆ, ಕುಣಿಯುತ್ತೇವೆ, ಬೆರೆಯುತ್ತೇವೆ. ಇದೆಲ್ಲದರ ಹಿಂದೆ ಆ ಕೊಳಲು ನುಡಿದ ಹಾಗೆ ಅಂತೇಳಿ ನನಗೆ ಅದು ಕಂಡದ್ದು. ಕೊಳಲಿಗೆ ಗಾಳಿ ಹಾಕಿ ಬೆರಳಾಡಿಸಿದರೆ ಮಾತ್ರ ವಿವಿಧ ಸ್ವರಗಳು ಅದರಿಂದ ಬರುತ್ತೆ ಹೊರತು ಸುಮ್ಮನೆ ಇದ್ದರೆ ಆಗುವುದಿಲ್ಲ. ಸುಮ್ಮನೆ ಬಿದಿರಿನ ಕೊರಡಾಗಿ ಅದು ಇರ್ತದೆ. ಹಾಗೆ ಮನುಷ್ಯ ದೇಹವು ಯಾರೋ ಒಬ್ಬ ಗಾಳಿ ಹಾಕ್ತಿದ್ದಾನೆ. ಹಾಗಾಗಿ ನಾವು ಸಂಭ್ರಮ ಪಡ್ತೇವೆ. ಹಾಗಾಗಿ ಒಂದು ರೀತಿಯಲ್ಲಿ ನಿಮಗೆ ಈ ಹಾಡನ್ನು ಕೇಳಿದಾಗ ಪ್ರೀತಿ ಪ್ರೇಮದ ಹಾಡಾಗಿ, ಅದನ್ನು ಮೀರಿ ಅಧ್ಯಾತ್ಮದ ಸೆಳೆತವುಳ್ಳ ಹಾಡಾಗಿ, ಬಹಳ ಆಪ್ಯಾಯತೆಯನ್ನು ಕೊಡುವಂಥ ಒಂದು ಹಾಡಾಗಿ ಈ ಹಾಡು ಕೇಳಬಹುದು. ಹಾಗಾಗಿ ಕೊಳಲು ಮನುಷ್ಯನ ದೇಹಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತೇಳಿ. ಹಾಗಾಗಿ ಮನುಷ್ಯನ ದೇಹ, ಉಸಿರು, ಜೀವ, ನಲಿದಾಟ ಈ ಎಲ್ಲವುಗಳ ಒಂದು ಸಂಭ್ರಮ, ಒಂದು ಅನುಸಂಧಾನ ಅದರಲ್ಲಿದೆ. ಆ ನೆಲೆಯಲ್ಲಿ ಆ ಗೀತೆ ಇವತ್ತು ಮತ್ತೆ ಬಿಡುಗಡೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಮತ್ತೆ ನಿಮ್ಮ ಹತ್ತಿರಕ್ಕೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಬರ್ಬೋದು. ಅದು ಇವತ್ತು ಬರ್ತಾ ಇಲ್ಲ, ಇವತ್ತು ನಿಮಗೆ ಕಾಣಿಸ್ತೇವೆ ಅದನ್ನು. ಮತ್ತು ಅದಕ್ಕೆ ಸಣ್ಣ ಪ್ರಯತ್ನವನ್ನು ಮಾಡುತ್ತಾ ಆ ಹಾಡನ್ನು ಹಾಡಿದವರು ZTVಯ ಖ್ಯಾತ ಗಾಯಕಿ ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಗೀತ ನೀಡಿದವರು ಸತೀಶ್ ಸುರತ್ಕಲ್ ಅವರು ಸಂಗೀತ ನೀಡಿದ್ದಾರೆ. ವಿಶೇಷವಾಗಿ ಆ ಹಾಡಿನ ಮೂಲಕ ದೃಶ್ಯ ಸಂಯೋಜನೆ ಆಗಿದೆ. ಈ ದೃಶ್ಯ ಸಂಯೋಜನೆಗೆ ನಾವು ಇಲ್ಲಿ ಹಲವಾರು ಮಕ್ಕಳನ್ನು ಬಳಸಿಕೊಂಡಿದ್ದೇವೆ. ಕೃಷ್ಣನ ಪಾತ್ರಧಾರಿಗಳಾಗಿ ಸಣ್ಣ ಮಕ್ಕಳನ್ನು, ದೊಡ್ಡವರನ್ನು ಬಳಸಿಕೊಂಡಿದ್ದೇವೆ. ಆ ದೃಶ್ಯ ಸಂಯೋಜನೆ ಮಾಡಿ ಅದಕ್ಕೆಲ್ಲ ದೊಡ್ಡ ಖರ್ಚು ಮಾಡಲಿಲ್ಲ ನಾವು. ನನ್ನ ಶ್ರೀಮತಿ ವಿದ್ಯಾ ಅವಳು ಎಲ್ಲ ಅದಕ್ಕೆ ಶೂಟಿಂಗ್ ಮಾಡುವುದು, ನಾನು ವಾಹನ ಚಾಲಕ ಮಾತ್ರ, ಬೇಕಾದಲ್ಲಿಗೆ ಕರ್ಕೊಂಡು ಹೋಗೋದು, ಚಿತ್ರಣ ಎಲ್ಲ ಅವರದ್ದು. ಅಂತೂ ಒಟ್ಟಿನಲ್ಲಿ ಆ ಹಾಡು ತಯಾರಾಗಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಅಲ್ಲಿ ಕೃಷ್ಣನ ಪಾತ್ರಧಾರಿಗಳನ್ನೆಲ್ಲ ಕಾಣ್ತೇವೆ, ನಾವು ರಾಧೆಯರನ್ನು ಕಾಣ್ತೇವೆ. ಅಂತೂ ದೃಶ್ಯ ಸಂಯೋಜನೆಗಳನ್ನು ಮಾಡಿ ಸಂಕಲನ ಎಲ್ಲ ವಿದ್ಯಾ ಅವರು ಮಾಡಿದ್ದಾರೆ. ಜೊತೆಗೆ ಆ ಹಾಡು ಬಿಡುಗಡೆ ಆಗ್ತದೆ. ಇನ್ನೊಂದು ಹಾಡು ವಿನಮ್ರ ಹಾಡಿರುವಂಥ ಹಾಡು. ಅದು ಮೂಲತಃ ಕನ್ನಡದಲ್ಲಿ ಚಲನಚಿತ್ರ ಗೀತೆಯಾಗಿ ಗಮನ ಸೆಳೆದಂಥ ಹಾಡು. ಅದು ಸಿದ್ಧಾರ್ಥ ಬೆಳ್ಮಣ್ಣ ಹಾಡಿದ್ದಾರೆ. ಅದನ್ನು ಜಯಂತ್ ಕಾಯ್ಕಿಣಿ ಅದರ ಸಾಹಿತ್ಯವನ್ನು ಬರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ವಿನಮ್ರ ಇಡುಕಿದ್ದು ಹಾಡಿದ್ದಾನೆ. ಮತ್ತು ಅದೇ ಹಾಡನ್ನು ನಾನು ತುಳುವಿಗೆ ಭಾಷಾಂತರಗೊಳಿಸಿದ್ದೇನೆ. ಜಯಂತ್ ಕಾಯ್ಕಿಣಿಯವರಲ್ಲಿ ಮಾತಾಡುವಾಗ ಭಾಳ ಸಂಭ್ರಮದವು, ಭಾರಿ ಒಳ್ಳೆಯದು, ತುಳುವಿಗೆ ನನ್ನ ಹಾಡು ಹೋಗ್ತಿದೆ ಅಲ್ಲ ಅಂತೇಳಿ ಭಾರಿ ಸಂಭ್ರಮ ಪಟ್ಟರು ಅವರು. ಅಂತೂ ಆ ಹಾಡು ಮತ್ತೆ ಅದೇ ವಾದ್ಯ ಸಂಯೋಜನೆಯಲ್ಲಿ, ಅದೇ ರಾಗದಲ್ಲಿ ಮತ್ತೆ ತುಳುವಿನಲ್ಲಿ ಇದೆ ಅಂತ ಎರಡು ಹಾಡುಗಳು ಇವತ್ತು ಬಿಡುಗಡೆ ಆಗ್ತಾ ಇದೆ. ಆ ಹಾಡುಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ನಮ್ಮ ಇವತ್ತಿನ ಎಲ್ಲ ಅತಿಥಿಗಳನ್ನು ಕೇಳಿಕೊಳ್ತಿದ್ದೇನೆ. ಅತಿಥಿಗಳು ವೇದಿಕೆಯಿಂದ ಒಮ್ಮೆ ಕೆಳಬಂದು ಆ ಹಾಡನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಶ್ರೀ ರಂಗನಾಥ್ ಭಟ್ ಸರ್, ಕೃಷ್ಣಮೂರ್ತಿ ಸರ್, ಸುರೇಖಾ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್, ಹಾಗೆಯೇ ಎಲ್ಲೂರು ಸರ್, ಇವರನ್ನೆಲ್ಲ ಕೇಳಿಕೊಳ್ತಾ ಇದ್ದೇನೆ.
बानो तेलीद मुगल माजिंद दाइग करगंड ये मुगल निन्नु सुलबेनिग देग बर पे पंद मदयाद पूयना ಮುಂದಕ್ಕೆ ಹಾಡನ್ನು ಬಿಡುಗಡೆಗೊಳಿಸಿದಂಥ ಶ್ರೀ ಎಂ ರಂಗನಾಥ್ ಭಟ್ ಅವರು, ಗೌರವ ಕಾರ್ಯದರ್ಶಿಗಳು, ಕೇಂದ್ರ ಸಂಸ್ಥೆಗಳ ಕಾರ್ಯದರ್ಶಿಗಳವರು, ಅವರು ಕೂಡ ವಿಶೇಷವಾಗಿ ಈ ಥರದ ಸಾಹಿತ್ಯಿಕ ಸಾಂಸ್ಕೃತಿಕ ವಿಚಾರಗಳಲ್ಲಿ ಬಹಳ ಆಸಕ್ತಿಯುಳ್ಳವರು. ನಾನು ಅವರು ಹಾಡಿದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡಿದ್ದೇನೆ. ಹಾಡಿನ ಬಗೆಗೂ ಆಸಕ್ತಿ ಉಳ್ಳಂಥವರು ರಂಗನಾಥ್ ಭಟ್ ಸರ್ ಅವರು ಇದೀಗ ಒಂದೆರಡು ಮಾತುಗಳನ್ನು ಆಡಬೇಕು ಅಂಥೇಳಿ ಅವರಲ್ಲಿ ವಿನಂತಿಸಿಕೊಳ್ತಿದೆ. ವೇದಿಕೆಯಲ್ಲಿ ಇದ್ದ ಗಣ್ಯರೇ ಮತ್ತು ಬಂಧುಗಳೇ, ಇವತ್ತು ನಮ್ಮ ಸ್ಟೇಜ್ ಕಾರ್ಯಕ್ರಮ ಆಗುವ ಮೊದಲು ನಾನು ಥಂಡರ್ ಕಿಡ್ಸ್ರವರೆಗೆ ವೀಕ್ಷಿಸಿದೆ. ಖಂಡಿತವಾಗಿಯೂ ನಮ್ಮ ಸಾಕ್ಷಿಯವರೊಂದು ದೊಡ್ಡ MC ಆಗ್ತಾರೆ ಎಂದು ನಾನು ಭಾವಿಸ್ತೇನೆ. ತುಂಬ ಚಂದ ರೀತಿಯಲ್ಲಿ ತುಳುವಲ್ಲಿ ಮಾತಾಡಿದರು. ನನಗೆ ತುಂಬ ಸಂತೋಷ ಆಯಿತು ನೋಡಿ. ಈ ಎಲ್ಲ ಸಣ್ಣ ಮಕ್ಕಳು ಇಲ್ಲಿ ಬಂದು ಅವರ ಪದ್ಯ ಹೇಳುವಾಗ ಅದೊಂದು ಅವರಿಗೆ ಆ ಭವಿಷ್ಯದಲ್ಲಿ ಅವರೊಂದು ಸ್ಟೇಜಲ್ಲಿ ಬಂದು ಮಾತಾಡುವಂತಹ ಒಂದು ಧೈರ್ಯ, ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಬೇರೆ ಚಟುವಟಿಕೆಗಳಲ್ಲಿ ಕೂಡ ಅವರು ಸಕ್ಸಸ್ಫುಲ್ ಆಗ್ತಾರೆಂದು ನಾನು ಭಾವಿಸ್ತೇನೆ. ಇದರಲ್ಲಿ ವಿಶೇಷ ಅಭಿನಂದನೆಗಳು ನಮ್ಮ ಯಲ್ಲೂರು ಶ್ರೀನಿವಾಸರಾಯರಿಗೆ. ಅವರ ಒಂದು ತುಂಬ ಗೈಡೆನ್ಸ್ ಇದೆ. ರಘು ಅವರ ಹಲವು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ. ಅವರು ಕನ್ನಡದಲ್ಲಿ ಮಾತಾಡುವಾಗ ತುಂಬ ಖುಷಿಯಾಗೋದು. ಯಾಕಂದ್ರೆ ಅಷ್ಟೊಂದು ಚಂದ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಅವರು ಖಾಲಿ ವಿಶೇಷ, ಇಟ್ಸ್ ಅ ಟೋಟ್ಲಿ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ದಟ್ ಈ ಟಾಕ್ಸ್ ಆನ್. ಈ ರೈಟ್ಸ್ ಆನ್ ಕೃತಿಗಳ ಖಾಲಿ ಒಂದು ವಿಷಯದಲ್ಲೆಲ್ಲ ಹಲವು ವಿಷಯಗಳಲ್ಲಿ ಅವರು ಬರೀತಾರೆ. ತುಳುವಲ್ಲಿ ಕೂಡ ಒಂದು ಕೃತಿ ಬರೆದಿದ್ರು ಅವರು. ಸಾಧಾರಣ 30 ಹತ್ತಿರ ಅವರು ಬರೆದಿದ್ದಾರೆ. ಆದರೆ ಇದು ಭಾವಗೀತೆಗಳ ಒಂದು ಪುಸ್ತಕವೇ ಒಂದು ಬರೀತಾರೆ. ತುಂಬ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ. ಹೋದ ಒಂದು ಬಿಡುಗಡೆ ಸಮಯದಲ್ಲಿ ವಿನಮ್ರ ಅವರ ಹಾಡು ಕೂಡ ಇತ್ತು. ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವರು ಎಲ್ಲ ನಮ್ಮ ಕೆನರಾ ಕುಟುಂಬದ ಸದಸ್ಯರು. ಇನ್ನೂ ಕೂಡ ಅವರ ಕೃತಿ ಬಿಡುಗಡೆಯಾಗಲಿ, ಈ ಭಾವಯಾನ ಒಂದು ಲೆಟ್ ಇಟ್ ಬಿ ವೆರಿ ವೆರಿ ಸಕ್ಸಸ್ಫುಲ್ ಆಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಸರ್ ತಮಗೆ. ಮುಂದಕ್ಕೆ ವಿನಮ್ರನ ಹಾಡುಗಳನ್ನು ಬಿಡುಗಡೆ ಮಾಡಿದವರು ಶ್ರೀಮತಿ ಸುರೇಖಾ ಆರ್ ಭಟ್ ಅವರು, ಪ್ರಾಂಶುಪಾಲರು, ಕೇಂದ್ರ CBSE ಸ್ಕೂಲ್ ಇಲ್ಲಿ. ಅವರು ಒಂದೆರಡು ಮಾತಾಡಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಗೌರವಾನ್ಗಣ್ಯರೇ, ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದಾದರೂ ತುಂಬ ಚೆನ್ನಾಗಿತ್ತು. ನಾನೇನೋ ಲೇಟ್ ಆದೆ ಬರಲಿಕ್ಕೆ ಅಂತ ಎಣಿಸಿದೆ. ನೋಡುವಾಗ ಇಲ್ಲಿ ಮಕ್ಕಳು ದೊಡ್ಡವರು ಮಾಡುವಂತಹ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಈ ಪುಟಾಣಿಗಳಿಂದ ಮಾಡಿಸುವುದಂದರೆ ಅದೊಂದು ದೊಡ್ಡ ವಿಷಯ. ಸಣ್ಣ ಸಣ್ಣ ಮಕ್ಕಳು ಏನೂ ಒಂದು ಸ್ಟೇಜ್ ಫಿಯರ್ ಇಲ್ಲದೆ ಇಲ್ಲಿ ಬಂದು ಫುಲ್ ಕಾನ್ಫಿಡೆನ್ಸಲ್ಲಿ MC ಮಾಡೋದ ಅಥವಾ ಪದ್ಯ ಹಾಡೋದ, ಸಣ್ಣ ಸಣ್ಣ ರೈಮ್ಸ್ ತುಳುವಲ್ಲಿ ಕನ್ವರ್ಟ್ ಮಾಡಿ, ನನಗೆ ತುಳು ಅಷ್ಟು ಬರೋದಿಲ್ಲ ಆದರೂ ಅರ್ಥ ಆಗ್ತದೆ. ಸೊ ಇಲ್ಲಿ ಬಂದು ಆ ಜಾನಿ ಎಸ್ ಪಪ್ಪವನ್ನು ತುಳುವಲ್ಲಿ ಕನ್ವರ್ಟ್ ಮಾಡಿ ಹಾಡಿದಂಥ ತುಂಬ ಖುಷಿ ಆಯಿತು. ಅದು ಕಾಣ್ತಿರುವಾಗ ಕೇಳ್ತಿರುವಾಗ ನನಗೆ ಒಂದು ಮಾತು ಎಣಿಸಿತು,
ನೀವು ಬೆಳೀತಾ ಬೆಳೀತಾ ನಿಮ್ಮ ಸುತ್ತಮುತ್ತಲು ನೀವು ಮನೋರಂಜನಾ ಕಾರ್ಯಕ್ರಮ, ಸಿನಿಮಾ, ಪದ್ಯ ಎಲ್ಲ ಕೇಳ್ತಾ ಬರುವಾಗ ತುಳು ಪದ್ಯಗಳಿರ್ಬೋದು, ಕನ್ನಡ ಪದ್ಯ ಇರ್ಬೋದು, ಹಿಂದಿ ಪದ್ಯ ಇರ್ಬೋದು, ಅದು ಬಿಟ್ಟು ಕೆಲವೊಮ್ಮೆ ನಾವು ಇಂಗ್ಲೀಷ್ ಪದ್ಯಗಳಿಗೆ ನಾವು ಕೇಳಲಿಕ್ಕೆ, ವೆಸ್ಟರ್ನ್ ಸಾಂಗ್ಸ್ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಡಿ, ತೊಂದರೆ ಇಲ್ಲ. ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅರಿಯುವಂಥದ್ದು ತೊಂದರೆ ಇಲ್ಲ. ಅದನ್ನೇ ಒಂದು ಕಲ್ಚರಾಗಿ ನಾವು ಪಾಲಿಸೋದು ಬೇಡ. ಆಯಿತಾ? ನಾವು ದೊಡ್ಡದಾಗ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ, ಸ್ಟೈಲ್ ಮಾಡಲಿಕ್ಕೆ ಹೋಗ್ತೇವೆ. ವೆಸ್ಟರ್ನ್ ಕಲ್ಚರನ್ನು ನಾವು ಅದನ್ನು ಫಾಲೋ ಮಾಡಲಿಕ್ಕೆ ನೋಡ್ತೇವೆ. ಒಂದು ಬೊಟ್ಟಿಡ್ಲಿಕ್ಕೂ ನಾವು ಹೀಗೆ ಅಲ್ಲ, ನಾನು ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ, ನಾನು ಯಾಕೆ ಬೊಟ್ಟು, ಯಾರು ಹೇಳಿದ್ದು ಬಿಂದಿ ಇಡಬಾರ್ದು ಅಂತ? ಅದು ನಮ್ಮ ಸಂಸ್ಕೃತಿ. ಇದು ಒಂದು ಸಣ್ಣ ವಿಷಯ. ಸೊ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಯಾವತ್ತೂ ಬಿಟ್ಟುಕೊಡಬಾರ್ದು. ಯಾವ ಜಗತ್ತಿನ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಒಂದು ತುಳು ಸಂಸ್ಕೃತಿ ಇರಲಿ, ಕನ್ನಡ ಸಂಸ್ಕೃತಿ ಇರಲಿ, ಭಾರತೀಯ ಸಂಸ್ಕೃತಿ ಇರಲಿ, ಅದನ್ನು ನಾವು ಬೆಳೆಸ್ಕೊಳ್ತಾ, ನಮ್ಮಲ್ಲಿ ಅದನ್ನು ಉಳಿಸ್ಕೊಳ್ತಾ ನಾವು ಇರಬೇಕು. ಓಕೆ, ಇದೊಂದು ವಿಷಯ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿನಮ್ರ ಹಾಡಿದಂತಹ ಪದ್ಯ ಇರಲಿ, ಅದರ ಮುಂಚೆ ರಿಲೀಸ್ ಮಾಡಿದಂಥ ಪದ್ಯ ಅದ್ಭುತವಾಗಿತ್ತು. ವಿನಮ್ರ ಒಂದು ಸಣ್ಣ, ಈಗ ಕೂಡ ಪುಟಾಣಿ, ನಮ್ಮ ಶಾಲೆಯ ಮಗು, ಅವನ ಕಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಗೀತ ಇದರಲ್ಲಿ ಅವನು ಅರಳಬೇಕು ಎನ್ನುತ್ತಾ, ಹಾಗೆಯೇ ಎಲ್ಲ ಮಕ್ಕಳು ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅರಳಬೇಕು. ಸೊ ದಟ್ ಈಸ್ ಮೈ ವಿಶ್. ಆ್ಯಂಡ್ ಒನ್ ಮೋರ್ ಥಿಂಗ್, ಭಾವಾತ್ಮಕವಾಗಿ ಹಾಡುವಂಥದ್ದು, ಈಗ ಒಂದು ಖುಷಿಯಲ್ಲಿ ಹಾಡುವಂಥದ್ದಾದರೆ, ಈ ಬಾನು, ಈ ಚುಕ್ಕಿ, ಈ ಹೂವು, ಈ ಹಕ್ಕಿ, ತೇಲಿ ಸಾಗುವ ಮುಗಿಲು, ಇದೊಂದು ಖುಷಿಯ ಭಾವನೆ. ಸೊ ಅಲ್ಲಿ ಒಂದು ಭಾವನೆ ಇರಬೇಕು. ಇನ್ನೊಂದು ಪದ್ಯ, ಎಲ್ಲಿ ಜಾರಿತೋ ಮನವು, ಅಲ್ಲಿ ಒಂದು ದುಃಖ ಇರುವಂಥ ಭಾವನೆ. ಅದನ್ನೇ ನಾವು ಎಲ್ಲಿ ಜಾರಿತೋ ಮನವು ಅಂತ ಹಾಡಲಿಕ್ಕೆ ಆಗೋದಿಲ್ಲ. ಸೊ ಮಕ್ಕಳು ಆ ಭಾವನೆಯನ್ನು ಬೆರೆಸಿಕೊಂಡು ಹಾಡುವಂಥದ್ದೇ ಭಾವಗೀತೆ. ಅದನ್ನೊಂದು ದಯವಿಟ್ಟು ತಿಳ್ಕೊಳ್ಳಿ. ಖಂಡಿತವಾಗಿ ನಮ್ಮ ಡೈರೆಕ್ಟರ್ ಅವರು ಒಳ್ಳೆ ರೀತಿಯಲ್ಲಿ ತಂಡವನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಾ. ನೀವು ಇನ್ನೂ ಕೂಡ ಇಡೀ ಜಗತ್ತಿಗೆ ನಿಮ್ಮ ತಂಡ ಪ್ರಸಿದ್ಧವಾಗಬೇಕು, ಮಕ್ಕಳೆಲ್ಲ ಇದನ್ನೆಲ್ಲ ಕಲಿಬೇಕಂತ ಹಾರೈಸ್ತಾ ನನ್ನ ಒಂದು ಚುಟುಕಾದ ಎರಡು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಕ್ಕೆ ನನ್ನ ಪ್ರೀತಿಯ ಸ್ನೇಹಿತರು, ಗೋವಿಂದಾಸ್ ಕಾಲೇಜ್ ಸೌತ್ಕಲ್ಲಿನ ಪ್ರಾಂಶುಪಾಲರು ಪ್ರೊಫೆಸರ್ ಪಿ ಕೃಷ್ಣಮೂರ್ತಿಯವರು ಒಂದೆರಡು ಮಾತುಗಳು. ಈ ತಂಡವನ್ನು ನಡೆಸ್ತಾ ಇರುವಂಥ ಶ್ರೀ ಯಲ್ಲೂರು ಶ್ರೀನಿವಾಸರಾವ್ ಸರ್ ಅವರೇ, ಕೆನರಾ ಬ್ಯಾಂಕ್ ಬೆಂಗಳೂರಿನ ಅಧಿಕಾರಿಯಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಮತ್ತು ನನ್ನ ಪ್ರೀತಿಯ ಗೆಳೆಯ ಶ್ರೀ ರಘು ಹಿಡಿಕೇರು ಸರ್ ಅವರೇ, ಮತ್ತೆಲ್ಲ ಪ್ರೇಕ್ಷಕರೇ, ಈ ಗುಬ್ಬಿದ ಗೂಡು ಅನ್ನುವಂಥ ಹೊಸ ಕಲ್ಪನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಪ್ರಾಯಶಃ ನಾವೆಲ್ಲ ಸಣ್ಣವರಿರುವಾಗ ಗುಬ್ಬಿಗಳನ್ನು ನೋಡಿದ್ದೇವೆ. ಆಧುನಿಕ ಇಂದಿನ ಸಂದರ್ಭದಲ್ಲಿ ಗುಬ್ಬಿಯೂ ಇಲ್ಲ, ಗುಬ್ಬಿಯ ಗೂಡು ಇಲ್ಲ. ನಮ್ಮ ಮಕ್ಕಳನ್ನೇ ನಾವು ಗುಬ್ಬಿದ ಗೂಡು ಅಂತ ಭಾವಿಸ್ಕೊಳ್ಬೇಕಾದಂಥ ಸಂದರ್ಭ ಇದೆ. ಒಂದು ಒಳ್ಳೆಯ ಕಲ್ಪನೆಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಯಲ್ಲೇ ಯಲ್ಲೂರು ಶ್ರೀನಿವಾಸರಾವ್ ಸರ್ ಅವರು ಅನೇಕ ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಥಂಡರ್ಸ್ ಕಿಡ್ಸ್ ಅನ್ನುವಂಥ ಸಂಸ್ಥೆ ತುಂಬ ಜನಪ್ರಿಯ ಆಗಿದೆ. ಮೊನ್ನೆ ತಾನೇ ಸುರತ್ಕಲಲ್ಲಿ ಕಾರ್ಯಕ್ರಮ ಇತ್ತು, ನಾನು ಪೂರ್ತಿ ಕೇಳಿದೆ ಸರ್. ತುಂಬ ಚೆನ್ನಾಗಿದೆ. ಇಷ್ಟು ಮಕ್ಕಳನ್ನು ಸೇರಿಸಿಕೊಂಡು ವಾದ್ಯ ಪರಿಕರಗಳನ್ನು ನುಡಿಸುವ ಮತ್ತು ಹಾಡನ್ನು ಆಡುವ ಆ ಎಲ್ಲ ಮಕ್ಕಳನ್ನು ಸಂಘಟಿಸೋದಷ್ಟು ಸುಲಭ ಇಲ್ಲ. ಬೆಂಗಳೂರಲ್ಲಿದ್ದು ಮಂಗಳೂರಿಗೆ ಬಂದು ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥ ನಿಮಗೆ ನಾನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಘು 6 ತಿಂಗಳಿಗೊಮ್ಮೆ ವಿಶೇಷವಾದಂಥ ಏನೋ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಡ್ತಾ ಇರ್ತಾರೆ. ಅದು ಪುಸ್ತಕ ರೂಪದಲ್ಲಿ ಇರ್ಬೋದು ಅಥವಾ ಇನ್ನಿತರ ರೂಪದಲ್ಲಿ ಇರ್ಬೋದು. ಅವರು ದೂರವಾಣಿಯ ಕರೆ ಮಾಡಿದರೆ ಅಲ್ಲಿ ಒಂದು ವಿಶೇಷತೆ ಏನೋ ಇರುತ್ತೆ. ಇತ್ತೀಚೆಗೆ ತಾನೇ ಅವರು ಈ ರೀತಿ ಭಾವಗೀತೆಗಳಿವೆ, ಅದನ್ನು ಬಿಡುಗಡೆ ಮಾಡುವಂಥ ಒಂದು
ಸಂದರ್ಭ ಇದೆ, ಮಾಡ್ಬೋದಾ ಕೇಳಿದರು. ಖಂಡಿತ ಮಾಡಬಹುದು ಅಂತಂದೆ. ಅವರಿಗೆ ಬೆಂಗಾವಲಾಗಿ ಇರುವವರು ವಿದ್ಯಾ ಮೇಡಮ್ ಅವರು. ಒಳ್ಳೆ ಕಲಾವಿದೆ ಅವರು. ಇಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡುವ ದೃಶ್ಯಗಳನ್ನು ನಿರ್ದೇಶನ ಮಾಡುವಂಥ ಮತ್ತು ಎಲ್ಲ ಸಂಕಲನದ ಕಾರ್ಯವನ್ನು ವಿದ್ಯಾ ಮೇಡಮ್ ಮಾಡ್ತಾಯಿದ್ದಾರೆ. ಮೇಡಮ್, ನಿಮಗೆ ನಾನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಇನಾಮ್ರನನ್ನು ನಾನು ಬಾಲ್ಯದಿಂದ ಕಾಣ್ತಾ ಇದ್ದೇನೆ. ಬೆಳೀತಾ ಒಳ್ಳೆ ಸಂಗೀತಗಾರ ಆಗ್ತಾಯಿದ್ದಾನೆ, ಒಳ್ಳೆ ಹಾಡುಗಾರ ಆಗ್ತಾಯಿದ್ದಾನೆ, ಒಳ್ಳೆ ನಟ ಆಗ್ತಾಯಿದ್ದಾನೆ. ಇನಾಮ್ರ ಇಡುಕಿದು ಅವರಿಗೆ ನಾನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಈ ಥರದ ಕಾರ್ಯ ಯಾಕೆ ಬೇಕು ಮತ್ತು ನಾವು ಯಾಕೆ ಅದನ್ನು ಬೆಂಬಲಿಸಬೇಕು ಅನ್ನುವಂಥದ್ದು. 1900 ವೇಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಕಾರ್ಯ ಪ್ರಾರಂಭ ಆಯಿತು. ಅದು ಗುಲ್ವಾಡಿ ವೆಂಕಟರಾವ್ ಅನ್ನೋವರಿರ್ಬೋದು ಅಥವಾ ಪಂಜೆ ಮಂಗೇಶ್ ರಾವ್ ಮೊದಲಾದಂಥವರು ಹೊಸ ಕಾದಂಬರಿಗಳನ್ನು ಕೊಡುವ, ಸಣ್ಣ ಕಥೆಗಳನ್ನು ಕೊಡುವ, ಭಾವಗೀತೆಗಳನ್ನು ಕೊಡುವ, ಮಕ್ಕಳ ಗೀತೆಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡಿದರು. ಆ ಮೂಲಕ ಕನ್ನಡವನ್ನು ಬೆಳೆಸುವ ಕಾರ್ಯವನ್ನು ಅವರು ಮಾಡಿದರು. ಪಂಜೆ ಮಂಗೇಶ್ ರಾವ್ ಅವರು ಒಬ್ಬ ಶಿಕ್ಷಣ ಸಂಸ್ಥೆಯ ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ಶಾಲೆಯ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ಮಕ್ಕಳ ಮೂಲಕ, ಶಿಕ್ಷಕರ ಮೂಲಕ ಈ ಕಾರ್ಯವನ್ನು ಅವರು ಮಾಡ್ತಾರೆ. ಮಕ್ಕಳ ಗೀತೆಗಳನ್ನು ನೀವೆಲ್ಲ ಕೇಳಿರ್ಬೋದು, ನಾಗರಾವೆ, ಅವಳುವೆ ಇತ್ಯಾದಿ ಗೀತೆಗಳನ್ನು ಮತ್ತು ಭಾವಗೀತೆಗಳನ್ನು ಅವರು ರಚಿಸಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ. GP ರಾಜರತ್ನಂ ಬೆಂಗಳೂರಿನಲ್ಲಿ ಇದೇ ರೀತಿಯಲ್ಲಿ ಮಕ್ಕಳ ಕಾರ್ಯವನ್ನು, ಮಕ್ಕಳ ಗೀತೆಗಳನ್ನು ಮಾಡುವ, ನಾವೆಲ್ಲ ಕೇಳಿರುವ ನಾಯಿ ಮರಿ ತಿಂಡಿ ಬೇಕೆ ಮೊದಲಾದಂಥ ಬಣ್ಣದ ತಗಡಿನ ತುತ್ತೂರಿ ಈ ಥರದ ಗೀತೆಗಳನ್ನೆಲ್ಲ ಕಟ್ಟುವ ಕೆಲಸವನ್ನು ಆ ಕಾಲಕ್ಕೆ ಅವರು ಮಾಡಿದ್ದಾರೆ. ಮತ್ತು ಕೆನರಾ ಶಿಕ್ಷಣ ಸಂಸ್ಥೆ, ನಾನು ಮತ್ತೆ ನೆನಪಿಸ್ಕೊಳ್ಳೋದು MN ಕಾಮತ್ ಸರ್ ಅವರನ್ನು. ಮಕ್ಕಳ ನಾಟಕಗಳನ್ನು ಮಾಡುವ ಮೂಲಕ, ಮಕ್ಕಳ ಕಥೆಗಳನ್ನು ಬರೆಯುವ ಮೂಲಕ, ಆ ಕೆನರಾ ಶಿಕ್ಷಣ ಸಂಸ್ಥೆಯ ಮೂಲಕವೇ ಅವರು ಈ ಕನ್ನಡದ ಕಾಯಕವನ್ನು ಆ ಕಾಲಕ್ಕೆ ಮಾಡಿದ್ದಾರೆ. ಪ್ರಾಯಶಃ ತುಳುವಲ್ಲಿ ಆ ಕಾರ್ಯಗಳು 100 ವರ್ಷದ ನಂತರ ಈಗ ಆಗ್ತಾ ಇದೆ. ಸುಮಾರು 2000 ನಂತರದಲ್ಲಿ ತುಳುವಿನ ಈ ಒಂದು, ಅದಕ್ಕೆ ಮೊದಲು 1920 ವೇಳೆಗೆ ತುಳು ಸಾಹಿತ್ಯ ಬಂದಿದ್ದರೂ ಕೂಡ ಹೆಚ್ಚು ಜನಪ್ರಿಯ ಆಗಿರಲಿಲ್ಲ. ಆಮೇಲೆ 70 ನಂತರದಲ್ಲಿ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆದ ಮೇಲೆ ಸ್ವಲ್ಪ ಜಾಗೃತಿ ಮೂಡಿತು. ಈಗ ಇನ್ನಷ್ಟು ಜಾಗೃತಿ ಮೂಡಿತು. ಪ್ರಾಯಶಃ ಮತ್ತೆ ಕೆನರಾ ಶಿಕ್ಷಣ ಸಂಸ್ಥೆಯ ನಮ್ಮ ರಘು ಹಿಡಿಕಿದು ಮತ್ತೆ ಆ ಕೆಲಸವನ್ನು, ತುಳುವನ್ನು ಕಟ್ಟುವ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾನು ರಘು ಅವರಿಗೆ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಅವರು 25ಕ್ಕೂ ಮಿಕ್ಕಿ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಮಕ್ಕಳ ಶಿಶುಪ್ರಾಸಗಳಿರ್ಬೋದು, ಮಕ್ಕಳ ಗೀತೆಗಳಿರ್ಬೋದು, ಭಾವಗೀತೆಗಳು, ಗಜಲ್ಗಳು, ನಾಟಕಗಳು, ಸಣ್ಣ ಕಥೆಗಳು, ಕಾದಂಬರಿಯನ್ನು ಹೊರತುಪಡಿಸಿ ಎಲ್ಲ ಪ್ರಕಾರದಲ್ಲಿ ಕೂಡ ಅವರು ಕನ್ನಡದಲ್ಲಿ ಮತ್ತು ತುಳುವಲ್ಲಿ ಕೈಯಾಡಿಸಿದ್ದಾರೆ ಮತ್ತು ತುಂಬ ಜನಪ್ರಿಯರು ಕೂಡ ಆಗಿದ್ದಾರೆ. ನಮ್ಮ ಈಗಿನ ಒಳ್ಳೆಯ ಲೇಖಕರಲ್ಲಿ ನಾವು ರಘು ಹಿಡಿಕಿದವರನ್ನು ಮೊದಲಿಗೆ ನಾವು ಗುರುತಿಸುವಂಥ ಒಂದು ಸಂದರ್ಭ ಇದೆ. ಅದು ಕನ್ನಡದಲ್ಲಿ ಇರಬಹುದು, ತುಳುವಲ್ಲಿ ಇರಬಹುದು. ಪ್ರಾಯಶಃ ನಾನು ಅವರ ಮಕ್ಕಳ ಗೀತೆಗಳ ಕವನ ಸಂಕಲನಗಳನ್ನು ನೋಡಿದ್ದೆ, ಓದಿದ್ದೇನೆ. ಅದನ್ನು ಈಗ ಹೆಚ್ಚು ಜನಪ್ರಿಯಗೊಳಿಸುವಂಥ ಒಂದು ಕಾರ್ಯ ಆಗ್ತಾಯಿದೆ. ನಾನು ಗಮನಿಸಿದ್ದೇನೆ. ಶ್ರೀನಿವಾಸ್ ಸರ್ ಅವರ ಕಾರ್ಯಗಳನ್ನು ಕೂಡ ಬೆಂಗಳೂರಲ್ಲಿ ಇದ್ದುಕೊಂಡು ಆ ಮಕ್ಕಳ ಪ್ರಾಸಗಳ, ಮಕ್ಕಳ ಹಾಡುಗಳು ತುಳುವಲ್ಲಿ ಅದನ್ನು ಬೆಳೆಸುವ ದೊಡ್ಡ ಸಮಾವೇಶ ಥರ ಮಾಡಿ ಮಕ್ಕಳ ಹಾಡುಗಳನ್ನು ತುಳುವಲ್ಲಿ ಕೂಡ ಬರಬೇಕು ಅನ್ನುವಂಥದ್ದು. ಪ್ರಾಯಶಃ ನಾವು ಇಂಗ್ಲೀಷಿನ ರೈಮ್ಸ್ಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೇವೆ. ಅದು ನಮ್ಮ ತುಳುವಲ್ಲಿ ಕೂಡ ಅಥವಾ ಕನ್ನಡದಲ್ಲಿ ಕೂಡ ಆ ಥರದ ಗೀತೆಗಳಿದೆ ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ. ತುಳು ಜನಪದ ಗೀತೆಗಳಲ್ಲಿ ಕೂಡ ರಘುವಿಗೆ ಗೊತ್ತಿದೆ, ಆ ಥರದ ಗೀತೆಗಳಿವೆ. ಅವುಗಳನ್ನು ಕೂಡ ನೀವು ಸ್ವಲ್ಪ ಜನಪ್ರಿಯಗೊಳಿಸುವುದಕ್ಕೆ ಸಾಧ್ಯ ಇದೆ ಸರ್. ತಿತ್ತಿರಿ ಮಜರು, ಆ ಥರದ ಗೀತೆಗಳು ತುಂಬ ಚೆನ್ನಾಗಿ ಇರುತ್ತೆ. ಅದನ್ನು ಕೂಡ ಜನಪ್ರಿಯಗೊಳಿಸ್ಬೋದು. ಅದರ ಜೊತೆಗೆ ಈ ಶಿಶುಪ್ರಾಸಗಳನ್ನು, ಈಗ ಕುಕ್ಕುದ ಬಗ್ಗೆ ಇರಬಹುದು ಅಥವಾ ಜಾನಿ ಎಸ್ ಪಾಪ ಅದನ್ನು ತುಳುವಿಗೆ ಮಾಡುವಂಥದ್ದು, ಕನ್ನಡಕ್ಕೆ ಮಾಡುವಂಥದ್ದು, ಈ ಥರದ ಕೆಲಸಗಳು, ಅಥವಾ ಬೆಕ್ಕಿನ ಬಗ್ಗೆ ಇರ್ಬೋದು, ತುಂಬ ಚೆನ್ನಾಗಿ
ನಮಗೆಲ್ಲ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕಿ ಎಲ್ಲಿಗೆ ಹೋಗಿದ್ದೆ ಆ ಕತೆ ಗೊತ್ತಿದೆ. ಆದರೆ ಈಗ ಬಂಗುಡೆ ತಿನ್ನುವ ಬೆಕ್ಕಿನ ಬಗ್ಗೆ ರಘು ಅವರು ಬರೀತಾ ಇದ್ದಾರೆ. ಈ ಥರದ ಗೀತೆಗಳು ನಮಗೆ ಇವತ್ತು ಬೇಕಾಗಿದೆ. ಅದನ್ನು ಜನಪ್ರಿಯಗೊಳಿಸಬೇಕಾಗಿದೆ. ಅದನ್ನು ಎಲ್ಲರೂ ಶ್ರೀನಿವಾಸರಾವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ರಘು ಅವರು ಬೇಕಾದಂಥ ಸಾಹಿತ್ಯವನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಕ್ಕಳು ವೀಣೆ ನುಡಿಸುವ, ಕೊಳಲು ನುಡಿಸುವ ಅಥವಾ ಬೇರೆ ಬೇರೆ ವಾದ್ಯ ಪರಿಕರಗಳನ್ನು ನುಡಿಸುವ ಈ ಮಕ್ಕಳನ್ನು ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಪ್ರಾಯಶಃ ಈ 1990 ನಂತರದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ನಮ್ಮ ಜಿಲ್ಲೆ ತುಂಬ ಮುಂದೆ ಬರ್ತಾ ಇದೆ. ಮೇಡಮ್ ಗೊತ್ತಿದ್ದು ತಮಿಳ್ ಸರ್ ಹೇಳ್ತಾ ಇದ್ರಲ್ಲ ಸರ್, ಚೆನ್ನೈಯಲ್ಲಿ ತಮಿಳುನಾಡಲ್ಲಿ ಈ ಶಾಸ್ತ್ರೀಯ ಸಂಗೀತದಂಥ ಕಲೆಯನ್ನು ಪ್ರತಿ ಮನೆಯಲ್ಲಿ ಕಲಿಯುವ ಸಂದರ್ಭ ಇದೆ. ನಮ್ಮಲ್ಲಿ ಅದನ್ನು ಕಲಿಯುವ ಸಂದರ್ಭಗಳೀಗ ಇವೆ ಮತ್ತು ವೃತ್ತಿಯಾಗಿ ಕೂಡ ಈಗ ಅನೇಕ ಮಂದಿ ಸ್ವೀಕರಿಸುವಂಥ ಒಂದು ಸಂದರ್ಭಗಳು ನಮ್ಮ ಜಿಲ್ಲೆಯಲ್ಲಿ ಕೂಡ ಬರ್ತಾ ಇದೆ. ಅವಕಾಶಗಳೀಗ ನಿಮಗೆ ಸಾಕಷ್ಟು ಲಭ್ಯ ಆಗ್ತಾ ಇದೆ. ಆದರೆ ಮಕ್ಕಳು ಒಂದು ಎಚ್ಚರ ಇಟ್ಕೊಳ್ಬೇಕು ಏನು ಅಂತಂದರೆ, ಮೊದಲು ಒಬ್ಬ ಗಾಯಕ ವೇದಿಕೆಗೆ ಬಂದು ಹಾಡಬೇಕಾಗಿದ್ದರೆ ಅಥವಾ ಪರಿಕರಗಳನ್ನು ನುಡಿಬೇಕಾಗಿದ್ದರೆ ಸಾಕಷ್ಟು ಸಮಯ ಕಾಯಬೇಕಾಗಿತ್ತು. ಗುರುಗಳು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಮಾತ್ರ ಅವನಿಗೆ ಅದಕ್ಕೆ ಅವಕಾಶ ಇದ್ದಂಥದ್ದು. ಎಷ್ಟೆಷ್ಟು ವರ್ಷಗಳನ್ನು ಅವರು ಕಾಯ್ತಾ ಇದ್ದರು ಅವಕಾಶಕ್ಕಾಗಿ. ಈಗ ಆ ಥರ ಇಲ್ಲ. ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಸಂಸ್ಥೆಗಳಿವೆ. ಅಂತರ್ಜಾಲದಲ್ಲಿ ನಾವೇ ಅದನ್ನು ಬಿತ್ತರಿಸುವಂಥ ಅವಕಾಶಗಳಿವೆ. ನಮ್ಮ ಬೆಳವಣಿಗೆ ಅಲ್ಲಿಗೆ ನಿಲ್ಲಬಾರ್ದು. ನಮ್ಮಲ್ಲಿ ಒಂದು ಕ್ರಮ ಇದೆ. ನಾವು ಇವೆಲ್ಲವನ್ನು ಕೂಡ ಒಂದು ಪ್ರಯೋಗ ಅಂತ ಕರೀತೇವೆ. ರಂಗಭೂಮಿಯಲ್ಲಿ ಒಂದು ಪದವನ್ನು ಬಳಕೆ ಮಾಡ್ತೇವೆ. ಪ್ರತಿಯೊಂದು ನಾಟಕ ಕೂಡ ಒಂದು ಪ್ರಯೋಗದ ರೀತಿಯಲ್ಲಿ. ಆ ಕಾರಣಕ್ಕೆ ಮಕ್ಕಳು ಇಲ್ಲಿಗೆ ನಾವು ವೇದಿಕೆಗೆ ಬಂದಿದ್ದೇವೆ, ಜನಪ್ರಿಯರಾಗಿದ್ದೇವೆ, ನಮಗೆ ತುಂಬ ಲೈಕ್ಸ್ ಸಿಗ್ತಾ ಇದೆ, ಆ ಥರ ಭಾವನೆ ಇಟ್ಟುಕೊಳ್ಳದೆ ಗುರುಗಳು ಹೇಳಿದ ಮಾತನ್ನು ಕೇಳುತ್ತಾ ಬೆಳೆಯುವಂಥ ಒಂದು ಅವಕಾಶವನ್ನು ನೀವು ಮಾಡಿಕೊಳ್ಳಬೇಕು ಅಂತ ಕೋರ್ತಾ ಇದ್ದೇನೆ. ಇವತ್ತು ಕಾರ್ಮಿಕರ ದಿವಸ. ಪ್ರಾಯಶಃ ನಾವೆಲ್ಲರೂ ಕೂಡ ಕಾರ್ಮಿಕರೇ. ನಮಗಿರಬೇಕಾದಂಥದ್ದು ಬದ್ಧತೆ, ಪ್ರೀತಿ, ಪ್ರೇಮ. ನಾವು ಮಾಡುವ ಕಾರ್ಯದಲ್ಲಿ ಪ್ರೀತಿ, ಆಗ ನಾವು ಯಶಸ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ರಘು, ವಿನಮ್ರ, ವಿದ್ಯಾ ಮೇಡಮ್ ಅವರು ಅವರ ಕುಟುಂಬದ ಎಲ್ಲರ ಜೊತೆ ಸೇರಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಲಾವಿದರನ್ನು ನಾವು ಇವತ್ತು ಕಾಣುವಂಥ ಒಂದು ಅವಕಾಶ ಬಂದಿದೆ. ರಘು ಅವರ ಈ ಪ್ರಯೋಗಗಳು ನಿರಂತರವಾಗಿ ನಡೆಯಲಿ. ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಖಂಡಿತ ಇದು ಜನಪ್ರಿಯ ಆಗುತ್ತೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ವಂದನೆಗಳು ಸರ್ ತಮ್ಮ ಮಾತುಗಳಿಗೆ. ಮುಂದಕ್ಕೆ ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ನನ್ನ ಭಾವಗೀತೆ ಬಿಡುಗಡೆಯ ಉದ್ದೇಶ ಅಲ್ಲ, ಮಕ್ಕಳಿಗೊಂದು ವೇದಿಕೆ ಒದಗಿಸಬೇಕು ಅನ್ನೋದು ಅದರ ಹಿಂದಿರುವ ದೊಡ್ಡ ಉದ್ದೇಶ. ಆ ಕಾರಣಕ್ಕಾಗಿ ಮಕ್ಕಳನ್ನು ಗೌರವಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು. ಈ ನೆಲೆಯಲ್ಲಿ ಗುಬ್ಬಿದ ಗೂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಲವಾರು ಪುಟಾಣಿಗಳು ತಮ್ಮ ಪ್ರಾಸ ಪದ್ಯಗಳನ್ನು ಅಭಿವ್ಯಕ್ತಪಡಿಸಿದರು. ಅಂಥ ಮಕ್ಕಳನ್ನು ಈಗ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಹೊತ್ತು. ಹೆಸರು ಕರೀತೇನೆ, ಕರೆದಾಗಿ ಆ ಮಕ್ಕಳು ಬರಬೇಕು. ಜೊತೆಗೆ ಅವರ ಹೆತ್ತವರು ಬನ್ನಿ. ಆ ಹೆತ್ತವರು ಮಕ್ಕಳ ಜೊತೆಗಿದ್ದು ಒಂದು ಫೋಟೋ ತಗೊಳ್ಳಿ. ಅದು ನೆನಪಾಗಿ ನಮ್ಮನ್ನು ನಿರಂತರ ನಮ್ಮಲ್ಲಿ ಉಳಿಯುವಂಥದ್ದು. ಆ ಕಾರಣಕ್ಕಾಗಿ ಮೊದಲಿಗೆ ಸಮನ್ವಿತ್ ಅವರು ಮತ್ತು ಅವರ ಮನೆಯವರು ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ರಂಗನಾಥ್ ಭಟ್ ಸರ್ ಅವರು ಸ್ಮರಣಿಕೆಯನ್ನು ನೀಡಬೇಕು. ಅವರು ವಿಟ್ಲ JC ಸ್ಕೂಲ್, ವಿಟ್ಲದಿಂದ ಬಂದಿದ್ದಾರೆ ಅವರು. ಸರ್ ನಿಂತು. ವಂದನೆಗಳು. ನೆಕ್ಸ್ಟ್ ದಿವಿತ್ ಅವರು ಬರಬೇಕು. ಅವರ ಹೆತ್ತವರು ಜೊತೆಗೆ ಬನ್ನಿ. ದಿವಿತ್ ಇಲ್ಲ. ನೆಕ್ಸ್ಟ್ ನಮಿಶ್ UG ಮನೆಯವರು ಬನ್ನಿ ಒಟ್ಟಿಗೆ. ನೆಕ್ಸ್ಟ್ ಆತ್ಮಿ UV.
ಇವತ್ತು ಭಾವಯಾನ ಕಾರ್ಯಕ್ರಮ ನಡೀತಾ ಇದೆ. ಆ ಭಾವಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಪುಟಾಣಿ ಕಲಾವಿದರನ್ನೆಲ್ಲ ಅಭಿನಂದಿಸುವ ಹೊತ್ತು. ಹೆಸರು ಹೇಳಿದಾಗೆ ಅವರೆಲ್ಲ ಬರಬೇಕು, ಜೊತೆಗೆ ಅವರ ಹೆತ್ತವರು ಕೂಡ ಜೊತೆಗೆ ಬನ್ನಿ. ಇವತ್ತು ಭಾವಯಾನ ಈ ತಂಡದಲ್ಲಿ ಭಾಗವಹಿಸ್ತಾ ತಬಲ ನುಡಿಸುವಂಥವರು ಸತ್ಯಸ್ವರೂಪ್ ಅವರು ಬರಬೇಕು, ಅವರ ಹೆತ್ತವರು ಜೊತೆಗೆ ಬನ್ನಿ, ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ವಂದನೆಗಳು. ಇನ್ನೊಬ್ಬರು ತಬಲ ನುಡಿಸುವಂಥವರು ವಿನ್ಯಾಸ್ DS. ಗಿಟಾರ್ ನುಡಿಸುವಂಥವರು ಮೆರ್ವಿನ್ ಮತ್ತು ಅವರ ಹೆತ್ತವರು ಬನ್ನಿ. ನೆಕ್ಸ್ಟ್ ಮನ್ವಿತ್ ಗಿಟಾರ್ ನುಡಿಸುವಂಥವರು ಮನ್ವಿತ್. ಆನಂತರ ಐಶ್ವರ್ಯ ಅವರು ಸಿದ್ಧರಾಗಬೇಕು. ಐಶ್ವರ್ಯ ವೀಣೆ ನುಡಿಸ್ತಾರೆ. ಇವರು ತನ್ನ ಬೆರಳುಗಳಿಂದ ಅದ್ಭುತ ಧ್ವನಿ ಹೊರಡಿಸ್ತಾರೆ. ಕೀಬೋರ್ಡ್ ನುಡಿಸುವಂಥವರು ಶ್ರಾವ್ಯ. ಕೊಳಲಿನಲ್ಲಿ ನಮಗೆ ಧ್ವನಿ ಹೊರಡಿಸುವಂಥ ದೀಪ್ತನ್ ರೈ ಅವರು ಬರಬೇಕು, ಅವ್ರ ಮನೆಯವರು. ರಿದಮ್ ಪ್ಯಾಡ್ ಶಾಹಿಲ್. ಮುಂದೆ ನಮ್ಮ ಗಾಯಕರೆಲ್ಲ ಬರ್ತಾರೆ. ನಮ್ಮ ಕೇಂದ್ರ PU ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ವರಿ ಮೇಡಮ್ ವೇದಿಕೆ ಬರಬೇಕು, ಸ್ಮರಣಿಕೆಯನ್ನು ನೀಡಬೇಕು ನಮ್ಮ ಗಾಯಕರಿಗೆ. ವರ್ಷ ವಸುಧಾ ಮಲ್ಯ ಅವರು. ಮುಂದಕ್ಕೆ ನಿನಾದ ಅವರು ಬರಬೇಕು, ನಿನಾದ ಮತ್ತು ಮನೆಯವರು. ನೆಕ್ಸ್ಟ್ ಅನನ್ಯ ನಾರಾಯಣ್. ಅರ್ಮನ್ ಮುಂದೆ. ಅರ್ಮನ್ ಮನೆಯವರು. ಮುಂದೆ ಮನು.
ಸಾನ್ವಿ ಗುರುಪುರ. ನಿರೂಪಣೆ ಮಾಡಿದ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆಗಳಲ್ಲಿ ಭಾಗವಹಿಸಿದವಳು ಇವಳು. ವಂದನೆಗಳು ಎಲ್ರಿಗೂ. ಮುಂದೆ ನಮ್ಮ ವಿಡಿಯೋಗಳಲ್ಲಿ ಕಾಣಿಸಿಕೊಂಡ ಕೆಲವು ಪುಟ್ಟ ಮಕ್ಕಳಿದ್ದಾರೆ, ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅವರೆಲ್ಲ. ಆವಿಷ್ ಯು ವಿ ಅವರು ಬರಲಿಲ್ಲ, ಅವರ ತಾಯಿ ಇದ್ದಾರೆ ಡಾಕ್ಟರ್ ವೈಶಾಲಿ. ಕೃಷ್ಣನ ಪಾತ್ರ ಒಂದಲ್ಲಿ ಕಾಣಿಸಿಕೊಂಡಂಥ ಪುಟ್ಟ ಮಗು ಆವಿಷ್. ತನಿಷ್ಕ್ ವಯ್ಯೆ ನೆಕ್ಸ್ಟ್ ಇಲ್ಲ. ಲಕ್ಷಕ್ ಬಂದಿಲ್ಲ. ಚಾರಿತ್ರ್ಯ ಮತ್ತು ಮನೆಯವರು. ಮುಂದೆ ವಿಭಾ ರಜತ್ ಕೊಠಾರಿ. ಕೃಷ್ಣ ಪುಟಾಣಿಯಿಂದ ಬೆಳೆದು ದೊಡ್ಡವನಾಗ್ತಾನೆ. ಕುಮಾರಿ ಮಧು ಹೈನಿ MBA ಮಾಡ್ತಿದ್ದಾರೆ ಈಗ. ಮಧು ಹೈನಿ ನೃತ್ಯದಲ್ಲಿ ವಿದುಷಿ, ಬೆಸೆಂಟ್ ಕಾಲೇಜಿನಲ್ಲಿ MBA ಓದ್ತಾ ಇದ್ದಾರೆ. ಅವ್ರ ಜೊತೆಗೆ ಕಾಣಿಸಿಕೊಂಡ ರಾಧೆಯಾಗಿ ಸುಮತಿ. ವಂದನೆಗಳು. ಮುಂದೆ ನಮ್ಮ ಇಷ್ಟೆಲ್ಲ ತಂಡಕ್ಕೆ ದೊಡ್ಡ ನಿರ್ದೇಶನ ನೀಡ್ತಾ ನಮ್ಮನ್ನು ಪ್ರೋತ್ಸಾಹಿಸುವಂಥವರು ಎಲ್ಲೂರು ಶ್ರೀನಿವಾಸ ರಾಯರು. ಅವರಿಗೊಂದು ಪುಟ್ಟ ಗೌರವ. ಸತೀಶ್ ಅಗ್ಪಾಲ್ ಅವರು ವೇದಿಕೆ ಬರಬೇಕು, ಒಂದು ಸ್ಮರಣಿಕೆ ಪಡ್ಕೊಳ್ಬೇಕು ನಮ್ಮಿಂದ. ಬೆಂಗಳೂರಿನಲ್ಲಿ ತುಳುವನ್ನು ಕಟ್ಟುತ್ತಿರುವಂಥ ವ್ಯಕ್ತಿ ಇವರು ಸತೀಶ್ ಅಗ್ಪಾಲ್ ಅವರು. ಕವಯಿತ್ರಿ ಕುಶಾಲಾಕ್ಷಿ ಕಣ್ವತೀರ್ಥ ಅವರು ಬಂದಿದ್ದಾರೆ. ಅವರು ವೇದಿಕೆ ಬಂದು ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಇವತ್ತಿನ ಕೆಲವು ಮಕ್ಕಳ ಪ್ರಾಸಗಳಲ್ಲಿ ಅವರ ಪ್ರಾಸ ಪದ್ಯಗಳು ಇತ್ತು. ವಿಜಯಲಕ್ಷ್ಮಿ ಮೇಡಮ್ ಅವರು ಮಾತಾಡೋದಿಲ್ಲ ಅಂತೇಳಿ ಮೊದಲೇ ಹೇಳಿದ್ದಾರೆ ನಮ್ಮ ಹತ್ರ, ಹಾಗಾಗಿ ಮಾತಾಡಿಸಿಲ್ಲ ಅವರನ್ನು. ಮುಂದೆ ಇವತ್ತಿನ ಭಾವಗೀತೆಗಳಿಗೆ ದೃಶ್ಯ ಸಂಯೋಜನೆ ಎಲ್ಲ ಮಾಡಿದಂಥವರು ವಿದ್ಯಾ ಅವರು, ಅವ್ರಿಗೊಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ.
ರಿತೇಶ್ ನಮ್ಮ ಜೊತೆಗೆ ನಿರಂತರ ಸಹಕಾರ ನೀಡ್ತಿದ್ದಾರೆ. ಆ ರಿತೇಶ್ ಕೂಡ ಬಂದು ಒಂದು ಸ್ಮರಣಿಕೆ ಪಡ್ಕೊಳ್ಬೇಕು ನಮ್ಮಿಂದ ಅಂತೇಳಿ ಕೇಳಿಕೊಳ್ತಿದ್ದೇನೆ. ಜೊತೆಗಳು ಪ್ರಕಾಶ್ ಅಂತ ಪರವಾಗಿ, ಥಂಡರ್ ಕಿಡ್ಸ್ ಪರವಾಗಿ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಿದ್ದೇನೆ. ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು. ಸುರೇಖಾ ಮೇಡಮ್ ಅವರಿಗೆ, ವಿಜಯಲಕ್ಷ್ಮಿ ಅವರಿಗೆ, ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಅವರಿಗೆ, ಕೃತಜ್ಞತೆಗಳು. ಕಾರ್ಯಕ್ರಮ ಮುಂದೆ ಭಾವಗಾನ ಮುಂದುವರಿಯುತ್ತೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೀತೆಗಳ ಬಿಡುಗಡೆ ಮತ್ತು ಉದ್ಘಾಟನೆ ಮಾಡಿದಂಥ ಶ್ರೀ ಎಂ ರಂಗನಾಥ್ ಭಟ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅವರನ್ನು ಅಭಿನಂದಿಸಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಸುರೇಖಾ ಮೇಡಮ್ ಅವರನ್ನು ಆತ್ಮೀಯತೆಯಿಂದ ವಂದಿಸ್ತೇನೆ. ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ಪ್ರೀತಿಯ ಕೃತಜ್ಞತೆಗಳು. ಕೃಷ್ಣಮೂರ್ತಿ ಸರ್ ಅವರಿಗೆ ವಂದನೆಗಳು. ಯಲ್ಲೂರು ಸರ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ಜೊತೆಗೆ ಗುಬ್ಬಿದಗೂಡು ಮತ್ತು ಥಂಡರ್ ಕಿಡ್ಸ್ ಭಾವಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸಂಗೀತಗಾರರು, ಗಾಯಕರು, ಎಲ್ಲ ಮಕ್ಕಳಿಗೂ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳ್ತಾ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ರೆಕಾರ್ಡ್ ಮಾಡಿಕೊಳ್ತಿದ್ದಾರೆ, ಅವರಿಗೂ ವಂದನೆಗಳು.